ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ರೀನಾ ಮಾತಾಜಿ, ಶೀಲ ಪ್ರಭುಪಾದ ಕಿ ಜೈ ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೇನೆ, ಅಟೆಂಡೆನ್ಸ್ ಹಾಕ್ಬೋದು. ಹರೇ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಭಗವದ್ಗೀತಾ ಭಗವದ್ಗೀತಾ ಅಥ ಪಂಚಮೋಧ್ಯಾಯಃ. ಅಥ ಪಂಚಮೋಧ್ಯಾಯಃ. ಕರ್ಮ ಸನ್ಯಾಸ ಯೋಗಃ. ಕರ್ಮ ಸನ್ಯಾಸ ಯೋಗಃ. ಅರ್ಜುನ ಉವಾಚ. ಅರ್ಜುನ ಉವಾಚ. ಸನ್ಯಾಸಂ ಸನ್ಯಾಸಂ ಕರ್ಮಣಾಂ ಕರ್ಮಣಾಂ ಕೃಷ್ಣ ಕೃಷ್ಣ ಪುನರ್ಯೋಗಂ ಚ ಪುನರ್ಯೋಗಂ ಶಂಸಸಿ ಶಂಸಸಿ ಯತ್ ಶ್ರೇಯಃ ಯಶ್ರೇಯಃ ಏತಯೋಃ ಗೀತಯೋಃ ಏಕಂ ತತ್ ಮೇ ತನ್ಮೇ ಬ್ರೂಹಿ ಬ್ರೂಹಿ ಸುನಿಶ್ಚಿತಂ ನಿಶ್ಚಿತಂ ಸನ್ಯಾಸಂ ಕರ್ಮಣಾಂ ಕೃಷ್ಣ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಯೋರೇಕಂ ಯಶ್ರೇಯಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ತನ್ಮೇ ಬ್ರೂಹಿ ಸುನಿಶ್ಚಿತಂ. ಪದಗಳ ಅರ್ಥ ನೋಡುವ. ಅರ್ಜುನ ಉವಾಚ, ಅರ್ಜುನನು ಹೇಳ್ತಾನೆ, ಹೇಳಿದನು. ಸನ್ಯಾಸಂ ವಿರಕ್ತಿಯನ್ನು, ಕರ್ಮಣಾಂ ಎಲ್ಲಾ ಕಾರ್ಯಗಳ, ಕೃಷ್ಣ ಕೃಷ್ಣನೇ, ಪುನಃ ಮತ್ತೆ, ಯೋಗಂ ಭಕ್ತಿ ಸೇವೆಯನ್ನು, ಚ ಕೂಡ, ಶಂಸಸಿ ಹೊಗಳುತ್ತಿದ್ದೀಯೇ, ಯಾವುದು, ಶ್ರೇಯ ಹೆಚ್ಚು ಪ್ರಯೋಜನಕರ, ಏತಯೋಹೋ ಇವೆರಡರಲ್ಲಿ, ಏಕಂ ಒಂದನ್ನು, ತತ್ ಅದನ್ನು, ಮೇ ನನಗೆ, ಬ್ರೂಹಿ ದಯವಿಟ್ಟು ಹೇಳು, ಸುನಿಶ್ಚಿತಂ ನಿರ್ಧಾರವಾಗಿ ಅಂತೇಳಿ ಹೇಳ್ತಾ ಇದ್ದಾರೆ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಆನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದೂ ಹೇಳುತ್ತೀಯೇ, ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ ಅಂತೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನ ಉವಾಚ. ಅರ್ಜುನ ಉವಾಚ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ. ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ. ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ. ಅರ್ಜುನ ಉವಾಚ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ. ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನ ಉವಾಚ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ. ಹರೇ ಕೃಷ್ಣ. ಓದ್ಬೋದು ಓದ್ಸಿ ಮಾತಾಜಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ.
ಯಚ್ಛ್ರೇಯಾಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ ಧನ್ಯವಾದ. ಕುಲಕರ್ಣಿ ಪ್ರಭುಜಿ ಓದಿ. ಅನಂತ ಕುಲಕರ್ಣಿ ಪ್ರಭುಜಿ. ಅನಂತ ಕುಲಕರ್ಣಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಓದ್ತೀನಿ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಶಸಿ ಯಶ್ರೇಯ ಏತಯೋರೇಕಂ ತನ್ಮೈ ಬ್ರೂಹಿ ಸುನಿಶ್ಚಿತಂ. ಹರೇ ಕೃಷ್ಣ. ಹರೇ ಕೃಷ್ಣ. ಕಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಶಸಿ ಯಶ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದ್ರೆ ಮೇಲಿಂದ ಓದೋದ್ ಬೇಡವಾ, ಇಲ್ಲಿಂದಾನೇ ಓದಿದ್ರೆ ಸಾಕಾ? ಓದಿ ಮಾತಾಜಿ, ಓದಿ ಸಾರಿ. ಭಗವದ್ಗೀತಾ ಯಥಾ ರೂಪ ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ ಕರ್ಮಯೋಗ. ಅರ್ಜುನ ಉವಾಚ ಸಂನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಸಸಿ ಯಚ್ಛೇಯಾಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಹರೇ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಾಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗು. ಓಕೆ, ಶ್ಲೋಕ 2. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಸನ್ಯಾಸಃ ಸನ್ಯಾಸಃ ಕರ್ಮಯೋಗಶ್ಚ ಕರ್ಮಯೋಗಶ್ಚ ನಿಶ್ರೇಯಸ ನಿಶ್ರೇಯಸ ಕರಾವುಭೌ ಕರಾವುಭೌ ತಯೋಸ್ತು ತಯೋಸ್ತೋ ಕರ್ಮ ಸನ್ಯಾಸ್ಯಾತ್ ಕರ್ಮ ಸನ್ಯಾಸಾತ್ ಕರ್ಮಯೋಗೋ ಧರ್ಮಯೋಗೋ ವಿಶಿಷ್ಯತೆ. ವಿಶಿಷ್ಯತೆ. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ ನಿಶ್ರೇಯಸ್ಕರಾವುಭೌ ತಯೋಸ್ತು ಕರ್ಮ ಸನ್ಯಾಸ್ಯಾತ್ ತಯೋಸ್ತೋ ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಕರ್ಮಯೋಗೋ ವಿಶಿಷ್ಯತೆ. ಪದಗಳ ಅರ್ಥ ನೋಡುವ. ಶ್ರೀ ಭಗವಾನ್ ಉವಾಚ, ದೇವೋತ್ತಮ ಪುರುಷನು ಹೇಳಿದನು, ಸನ್ಯಾಸ ಕಾರ್ಯಗಳ ಪರಿತ್ಯಾಗ, ಕರ್ಮಯೋಗ ಭಕ್ತಿಯಲ್ಲಿ ಕಾರ್ಯವು, ಚ ಕೂಡ ನಿಶ್ರೇಯಸ ಕರವು ಮೋಕ್ಷ ಮಾರ್ಗಕ್ಕೆ ಒಯ್ಯುವಂತಹವು, ಉಭೌ ಎರಡು, ತಯೋ ಮ್ಯೂಟ್ ಮಾಡ್ಕೊಂಡು ಓದ್ಕೊಳ್ಳಿ. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಂಡು ಓದ್ಕೊಳ್ಳಿ. ತಯೋ ಎರಡರಲ್ಲಿ, ತು ಆದರೆ, ಕರ್ಮ ಸನ್ಯಾಸ್ಯಾತ್ ಕಾಮ್ಯ ಕರ್ಮ ಪರಿತ್ಯಾಗಕ್ಕೆ ಹೋಲಿಸಿದಲ್ಲಿ, ಕರ್ಮಯೋಗ ಭಕ್ತಿಯಲ್ಲಿ ಕಾರ್ಯವು, ವಿಶಿಷ್ಯತೆ ಉತ್ತಮವಾದುದು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತಲೂ ಉತ್ತಮ ಅಂತ ಹೇಳ್ತಾ ಇದೆ ಈ ಶ್ಲೋಕದಲ್ಲಿ ಅರ್ಥ. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ ತಯೋಸ್ತು ಕರ್ಮ ಸನ್ಯಾಸ್ಯಾತ್ ಕರ್ಮಯೋಗೋ ವಿಶಿಷ್ಯತೆ.
ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ಚಯ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಕೃಷ್ಣ. ಓದಿಸಿ ಮಾತಾಜಿ, ಈಸಿ ಇದೆ ಇದು. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ, ಗೀತಾ ಎಂ ಮಾತಾಜಿ. ಓಕೆ. ಕನಕಲತಾ ಮಾತಾಜಿ ಓದಿ. ಕನಕಲತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಶ್ರೀ ಕೃಷ್ಣ. ಭಗವಾನ್ ಉವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ನಿಶ್ರೇಯ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಲಕ್ಷ್ಮೀ ಪಿ ಎಂ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಹರೇ ಕೃಷ್ಣ. ಸ್ವಲ್ಪ ದೊಡ್ಡದು ಮಾಡ್ಕೊಂತೀನಿ. ಓಕೆ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಶ್ರೀ ಭಗವಾನ್ ಉವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲೋಕಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹೋಗುವ ಮಾತಾಜಿ. 5 ಡಿವೋಟೀಸ್ ಆಯ್ತು. ಓಕೆ. ಶ್ಲೋಕ 3. ಜ್ಞೇಯಃ ಜ್ಞೇಯಃ ಸ ನಿತ್ಯ ಸನ್ಯಾಸಿ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನ ಕಾಂಕ್ಷತಿ ನಿರ್ದ್ವಂದ್ವೋ ನಿರ್ದ್ವಂದ್ವೋ ಹಿ ಮಹಾಬಾಹೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಸುಖಂ ಬಂಧಾತ್ ಪ್ರಮುಚ್ಯತೆ. ಪ್ರಮುಚ್ಯತೆ. ಜ್ಞೇಯ ಸ ನಿತ್ಯ ಸನ್ಯಾಸಿ ಜ್ಞೇಯ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಸುಖಂ ಬಂಧಾತ್ ಪ್ರಮುಚ್ಯತೆ. ಇಲ್ಲಿ ಪದಗಳ ಅರ್ಥ ನೋಡುವ. ಜ್ಞೇಯ ತಿಳಿಯಬೇಕು, ಸಹ ಅವನು, ನಿತ್ಯ ಯಾವಾಗಲೂ, ಸನ್ಯಾಸಿ ತ್ಯಾಗಿಯು ಎಂದು, ಯಾರು, ನ ದ್ವೇಷ್ಟಿ ದ್ವೇಷಿಸುವುದಿಲ್ಲವೋ, ನ ಕಾಂಕ್ಷತಿ ಇಚ್ಛಿಸುವುದಿಲ್ಲವೋ, ನಿರ್ದ್ವಂದ್ವ ಸಕಲ ದ್ವಂದ್ವಗಳಿಂದ ಮುಕ್ತನಾದವನು, ಹಿ ಖಂಡಿತವಾಗಿಯೂ, ಮಹಾಬಾಹೋ ಮಹಾಬಾಹುವೆ, ಸುಖಂ ಸುಖವಾಗಿ, ಬಂಧಾತ್ ಬಂಧನದಿಂದ, ಪ್ರಮುಚ್ಯತೆ ಪೂರ್ಣವಾಗಿ ಮುಕ್ತನಾಗುವನು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಮಹಾಬಾಹುವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಬೇಕು. ಮಹಾಬಾಹುವಾದ ಅರ್ಜುನ, ಈ ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯ ಸುಲಭವಾಗಿ
ಐಹಿಕ ಬಂಧನದಿಂದ ಪಾರಾಗ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗ್ತಾನೆ ಅಂತೇಳಿ ಈ ಒಂದು ಶ್ಲೋಕದ ಅರ್ಥ ಹೇಳ್ತಾ ಇದೆ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಪ್ರಮುಚ್ಯತೆ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಓದಿಸ್ಬೋದು? ಮಧು ಮಾತಾಜಿ ಓದಿ. ಮಧು ಮಾತಾಜಿ ಅನ್ಮ್ಯೂಟ್ ಮಾಡಿ. ಓದ್ತೇನೆ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು. ಜ್ಯೋತಿಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಜ್ಞೇಯಂ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವ ಹಿ ಮಹಾಬಾಹು ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಮಾತಾಜಿ ಓದಿ. ಪದ್ಮಾ ಮಾತಾಜಿ. ಹಾ ಮಾತಾಜಿ. ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಧುರ ವೆಂಕಟೇಶ್ ಮಾತಾಜಿ ಓದಿ. ಮಧುರ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಧುರ ಮಾತಾಜಿ. ಮಾತಾಜಿ. ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ ಮಾತಾಜಿ, ಇವತ್ತು ತುಂಬಾ ಕಡಿಮೆ ಇದ್ದಾರೆ. ನೀವು ಆ ಲಿಂಕಿಗೆ ಒಂದ್ಸ ನೋಡ್ಕೊಂಡ್ ಬನ್ನಿ ಆಯ್ತಾ, ಅಲ್ಲಿ ಯಾರಾದ್ರೂ ಇದ್ದಾರ. ನೋಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಸಾಂಖ್ಯ ಯೋಗೌ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ. ಏಕಂ ಅಪಿ ಆಸ್ಥಿತಃ ಏಕಮಪ್ಯಾಸ್ಥಿತಃ ಸಮ್ಯಕ್. ಉಭಯೋ ವಿಂದತೆ ಫಲಂ. ಒಂದ್ ನಿಮಿಷ ಟ್ರೈ ಮಾಡಿ ಓದ್ಲಿಕ್ಕೆ. ಸಂಖ್ಯಾಯೋಗೌ ಪೃಥಕ್ ಬಾಲಃ ಪ್ರವದಂತಿ ನ ಪಂಡಿತಃ. ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಧಂತೆ ಫಲಂ. ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಹರೇ ಕೃಷ್ಣ. ಸಾಂಖ್ಯಯೋಗೋ ಪೃಥಕ್ ಬಾಲಃ
प्रवृदन्ति न पण्डिताः एकमप्यास्थितः सम्यक् उभयोर्विदन्ते फलम्। उभयोर्विन्दते फलम् उभयोर्विन्दते फलम्। साङ्ख्ययोगौ पृथक् बालाः प्रवदन्ति न पण्डिताः साङ्ख्ययोगो पृथक् बालाः प्रवदन्ति न पण्डिताः एकमप्यास्थितः सम्यक् एकमप्यास्थितः सम्यक् उभयोर्विन्दते फलम् उभयोर्विन्दते फलम्. ಇಲ್ಲಿ ಪದಗಳ ಅರ್ಥ ನೋಡುವ. ಸಾಂಖ್ಯ ಭೌತಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನ. ಯೋಗವು ಭಕ್ತಿ ಸೇವೆಯಲ್ಲಿ ಕಾರ್ಯಗಳು. ಪೃಥಕ್ ವಿಭಿನ್ನವು ಎಂದು. ಬಾಲಾಹ ಮಂದಮತಿಗಳು. ಪ್ರವದಂತಿ ಹೇಳುತ್ತಾರೆ. ನ ಎಂದಿಗೂ ಇಲ್ಲ. ಪಂಡಿತಾಹ ವಿದ್ವಾಂಸರು. ಏಕಂ ಒಂದರಲ್ಲಿ. ಅಪಿ ಕೂಡ. ಆಸ್ಥಿತಃ ಸ್ಥಿತರಾಗಿ. ಸಮ್ಯಕ್ ಪೂರ್ತಿಯಾಗಿ. ಉಭಯೋಹೋ ಎರಡರ. ವಿಂದತೆ ಅನುಭವಿಸುತ್ತಾರೆ. ಫಲಂ ಫಲವನ್ನು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿ ಸೇವೆಯು ಅಂದ್ರೆ ಕರ್ಮಯೋಗ ಅಂತ ಐಹಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನ ಅಂತ ಹೇಳಿದ್ರೆ ಸಾಂಖ್ಯ ಯೋಗ ಅಂತ ಏನ್ ಹೇಳ್ತೇವೆ, ಸಾಂಖ್ಯ ಅಂತ ಹೇಳೋದು ಅದು ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನ. ಅಂದ್ರೆ 24 ಎಲಿಮೆಂಟ್ಸ್ ಏನಿದೆ ಅದನ್ನೆಲ್ಲ 24 ಘಟಕಾಂಶಗಳನ್ನ ನಾವು ತಿಳ್ಕೊಳ್ತೀವಿ ಅಲ್ವಾ, ಅದು ಸಾಂಖ್ಯ ಅಂತ ಹೇಳ್ತಾರೆ. ಅದು ಈ ಐಹಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನಕ್ಕೆ ಸಾಂಖ್ಯ ಅಂತ ಹೇಳೋದು. ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತಿ ಸೇವೆಯು ಈ ಒಂದು ಸಾಂಖ್ಯದಿಂದ, ಕರ್ಮಯೋಗವು ಸಾಂಖ್ಯ ಯೋಗದಿಂದ ಭಿನ್ನವಾದದ್ದು ಎಂದು ಅಜ್ಞಾನಿಗಳು ಮಾತ್ರ ಹೇಳುತ್ತಾರೆ. ಇವೆರಡರಲ್ಲಿ ಯಾವುದನ್ನಾದರೂ ಮನಪೂರ್ವಕವಾಗಿ ಅನುಷ್ಠಾನ ಮಾಡಿದವನು ಎರಡೂ ಮಾರ್ಗಗಳ ಫಲವನ್ನು ಹೊಂದುತ್ತಾನೆ ಎಂದು ನಿಜವಾದ ವಿದ್ವಾಂಸರು ಹೇಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಇದು ಎರಡು ಕೂಡ ಕೊನೆಗೆ ಹೋಗುದು ಭಕ್ತಿ ಮಾರ್ಗಕ್ಕೆ, ಅಂದ್ರೆ ಮುಕ್ತಿಯ ಮಾರ್ಗಕ್ಕೆನೆ ಹೋಗುವಂಥದ್ದು. ಆದ್ರೆ ಭಕ್ತಿ ಯೋಗ ಅಂತ ಹೇಳುದು ಬೇಗವಾಗಿ ಹೋಗ್ಬೋದು. ವಿಶ್ಲೇಷಣಾತ್ಮಕ ಅಧ್ಯಯನ ಸಾಂಖ್ಯ ಏನಿದೆ ಅದು ಸ್ವಲ್ಪ ನಿಧಾನವಾಗಿ ಹೋಗುವಂಥದ್ದು. ಆ ರೀತಿ ಇದರಲ್ಲಿ ಅರ್ಥ ಬರ್ತದೆ. ಹಾಗೆ ಇಲ್ಲಿ ಹೇಳ್ತಾ ಇರೋದು ಭಕ್ತಿ ಸೇವೆಯು ಐಹಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ಭಿನ್ನವಾದದ್ದು ಎಂದು ಅಜ್ಞಾನಿಗಳು ಹೇಳುತ್ತಾರೆ. ಇವೆರಡರಲ್ಲಿ ಯಾವುದನ್ನಾದರೂ ಮನಪೂರ್ವಕವಾಗಿ ಅನುಷ್ಠಾನ ಮಾಡಿದವನು ಎರಡೂ ಮಾರ್ಗಗಳ ಫಲವನ್ನು ಹೊಂದುತ್ತಾನೆ ಎಂದು ನಿಜವಾದ ವಿದ್ವಾಂಸರು ಹೇಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಾಂಖ್ಯ ಯೋಗೋ ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಹ. ಸಾಂಖ್ಯ ಯೋಗ ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಏಕಮಪ್ಯಾಸ್ಥಿತಃ ಅಂತ ಹೇಳಿದ್ರೆ ಯಾವ್ದನ್ನಾದ್ರೂ ಮನಪೂರ್ವಕವಾಗಿ ಯಾವ್ದನ್ನಾದ್ರೂ ಅನುಷ್ಠಾನ ಮಾಡಿದ್ರೆ ಕೂಡ ಉಭಯೋರ್ವಿಂದತೆ ಫಲಂ ಎರಡೂ ಮಾರ್ಗಗಳ ಫಲವನ್ನು ಅವನು ಹೊಂದುತ್ತಾನೆ ಅಂತ ವಿದ್ವಾಂಸರು ಹೇಳುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಿದ್ದು. ಸಾಂಖ್ಯ ಯೋಗೋ ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಹ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಸಾಂಖ್ಯ ಯೋಗೋ ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಹರೇ ಕೃಷ್ಣ. ಓದ್ಸಿ ಮಾತಾಜಿ, ಓದ್ಬೋದು. ಹರೇ ಕೃಷ್ಣ. ಯಾರು ಓದಿದ್ರಿ? ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಓದ್ತೀನಿ ಮಾತಾಜಿ. ಸಾಂಖ್ಯ ಯೋಗೌ ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಪ್ರಿಯಾಂಕಾ ಜುಕ್ತೋಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಾಂಖ್ಯ ಯೋಗೋ ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತ ಮಾತಾಜಿ ಅದೇನದು? ಏಕಮಪ್ಯಾಸ್ಥಿತ ಸಮ್ಯಕ್. ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಹರೇ ಕೃಷ್ಣ. ಹರೇ ಕೃಷ್ಣ. ಶಾರದಾ ಹೆಮ್ಮಡಿ ಆಯ್ತು, ಶೈಲಜಾ ಮಾತಾಜಿ ಇಲ್ಲಲ್ವ? ಓಕೆ. ಶಿವಶಂಕರ್ ಪ್ರಭುಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಸಾಂಖ್ಯ ಯೋಗೌ ಪೃಥಕ್ ಬಾಲಃ ಪ್ರವದಂತಿ ನ ಪಂಡಿತಃ
ಏಕಮಾಪ್ಯಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಹರೇ ಹರೇ ಕೃಷ್ಣ. ಕೃಷ್ಣ ಹರೇ ಕೃಷ್ಣ. ಗೋಪಾಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಾಂಖ್ಯ ಯೋಗೌ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಾಂಖ್ಯಯೋಗೌ ಪೃಥಕ್ ಬಾಲಃ ಪ್ರವದಂತಿ ನ ಪಂಡಿತಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಏಕಮಪ್ಯಾಸ್ಥಿತಃ ಸಮ್ಯಕ್ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ ಸಾರಿ, ಒಂದ್ ನಿಮಿಷ. ಅದೇ ಆ ಲಿಂಕ್ ಅಲ್ಲಿ ಸೌಮ್ಯೇಶ್ವರಿ ಮಾತಾಜಿ ಮತ್ತೆ ಇವರು ಮಾತಾಜಿ ಅಲ್ಲ ವಿ ಮಂಗಳ ಮಾತಾಜಿ ಎಲ್ಲ ಅಲ್ಲಿದ್ದಾರೆ ಮಾತಾಜಿ. ಅವ್ರಿಗೆ ಮೆಸೇಜ್ ಆಗ್ತಾ ಇದ್ದೇನೆ. ಹೌದಾ? ಓಕೆ. ಅದು ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ, ಅನ್ಮ್ಯೂಟ್ ಮಾಡಿ ಮಾತನಾಡ್ಲಿಕ್ಕೆ ಆಗುಲ್ಲ. ಹಾ ಓಕೆ. ಅದೇ ಮಿಸ್ ಆಗಿ ಹೋಗಿರ್ತಾರೆ, ಗೊತ್ತಾಗುದಿಲ್ಲ ಅವರಿಗೆ ನಾವು ಹೇಳಿದ್ರೆ ನೋಡುದಿಲ್ಲ, ಲಿಂಕ್ ನೋಡೋದಿಲ್ಲಲ್ಲ ಗ್ರೂಪ್ ಅಲ್ಲಿ ಇಲ್ವಾ ಅವರು? ಮೋಸ್ಟ್ಲಿ ಇದ್ದಾವೆ ಮಾತಾಜಿ, ನೋಡ್ಕೊಳ್ಳೋದಿಲ್ಲ ಅನ್ಸುತ್ತೆ, ಅದೇ ಮರ್ತೋಗಿರತ್ತೆ. ಯತ್ ಸಾಂಖ್ಯೇ. ಹರೇ ಕೃಷ್ಣ. ಯತ್ ಸಾಂಖ್ಯೇ ಪ್ರಾಪ್ಯತೆ ಸ್ಥಾನಂ ತದ್ ಯೋಗ್ಯಃ ಯೋಗೈ ಅಪಿ ಗಮ್ಯತೆ. ಯತ್ ಸಾಂಖ್ಯೇ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯ ಪಶ್ಯತಿ ಸ ಪಶ್ಯತಿ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಪಶ್ಯತಿ ಸ ಪಶ್ಯತಿ. ಇಲ್ಲಿ ಪದಗಳ ಅರ್ಥ ನೋಡುವ. ಯತ್ ಯಾವುದು, ಸಾಂಖ್ಯ ದರ್ಶನದಿಂದ, ಪ್ರಾಪ್ಯತೆ ಹೊಂದಲ್ಪಡುವುದು, ಸ್ಥಾನವು, ತತ್ ಯೋಗ್ಯ ಭಕ್ತಿ ಸೇವೆಯಿಂದ, ಅಪಿ ಕೂಡ, ಗಮ್ಯತೆ ಹೊಂದಲ್ಪಡುವುದು, ಏಕಂ ಒಂದು, ಸಾಂಖ್ಯಂ ವಿಶ್ಲೇಷಣಾತ್ಮಕ ಅಧ್ಯಯನವನ್ನು, ಚ ಮತ್ತು ಯೋಗಂ ಭಕ್ತಿಯಲ್ಲಿ ಕಾರ್ಯವನ್ನು, ಚ ಮತ್ತು ಯಾರು, ಪಶ್ಯತಿ ನೋಡುತ್ತಾನೋ, ಸ ಅವನು, ಪಶ್ಯತಿ ವಾಸ್ತವವಾಗಿ ಕಾಣುತ್ತಾನೆ. ಅನುವಾದದಲ್ಲಿ ಕೊಡ್ತಾ ಇದ್ದಾರೆ, ಸಾಂಖ್ಯದಿಂದ ಯಾವ ಸ್ಥಾನವನ್ನು ಪಡೆಯಬಹುದೋ ಅದೇ ಸ್ಥಾನವನ್ನು ಭಕ್ತಿ ಸೇವೆಯಿಂದ ಪಡೆಯಬಹುದು ಎಂದು ತಿಳಿದುಕೊಂಡು ಸಾಂಖ್ಯವೂ ಭಕ್ತಿ ಸೇವೆಯು ಒಂದೇ ಮಟ್ಟದಲ್ಲಿವೆ ಎನ್ನುವುದನ್ನು ಕಂಡುಕೊಳ್ಳುವವನು ವಿಷಯಗಳನ್ನು ಯಥಾವತ್ತಾಗಿ ಕಾಣುತ್ತಾನೆ. ಹರೇ ಕೃಷ್ಣ. ಪದ್ಮ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸಾಂಖ್ಯದಿಂದ ಯಾವ ಸ್ಥಾನವನ್ನು ಪಡಿಬಹುದು ಅದೇ ಸ್ಥಾನವನ್ನ ಭಕ್ತಿ ಸೇವೆಯಿಂದ ಕೂಡ ಪಡಿಬಹುದು ಅಂತ ತಿಳ್ಕೊಂಡು ಸಾಂಖ್ಯವೂ ಭಕ್ತಿ ಸೇವೆಯು ಒಂದೇ ಮಟ್ಟದಲ್ಲಿವೆ ಎನ್ನುವುದನ್ನು ಕಂಡುಕೊಳ್ಳುವವನು ವಿಷಯಗಳನ್ನು ಯಥಾವತ್ತಾಗಿ ಕಾಣುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದ ಅರ್ಥದಲ್ಲಿ. ಯತ್ ಸಾಂಖ್ಯೇ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯ ಪಶ್ಯತಿ ಸ ಪಶ್ಯತಿ. ಏಕಂ ಸಾಂಖ್ಯಂ ಚ ಯೋಗಂ ಚ ಪಶ್ಯತಿ ಸ ಪಶ್ಯತಿ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯ ಪಶ್ಯತಿ ಸ ಪಶ್ಯತಿ. ಯತ್ ಸಾಂಖ್ಯೇ ಪ್ರಾಪ್ಯತೆ ಸ್ಥಾನಂ
तद्योगैरपि गम्यते एकं साङ्ख्यं च योगं च यः पश्यति स पश्यति यत्साङ्ख्यै प्राप्यते स्थानं तद्योगैरपि गम्यते एकं साङ्ख्यं च योगं च य पश्यति स पश्यति यत्साङ्ख्ये प्राप्यते स्थानं तद्योगैरपि गम्यते एकं साङ्ख्यं च योगं च यः पश्यति स पश्यति. ಹರೇ ಕೃಷ್ಣ. ಓದ್ಬೋದು, ಓದ್ಸಿ ಮಾತಾಜಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಹ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ ಮಾತಾಜಿ. ಓಕೆ ಮಾತಾಜಿ ಸಾಂಖ್ಯ ಅಂದ್ರೆ ಏನ್ ಮಾತಾಜಿ? ಸಾಂಖ್ಯ ಅಂದ್ರೆ ಜಗತ್ತಿನ ವಿಶ್ಲೇಷಣಾತ್ಮಕ, ಅಂದ್ರೆ ಈ ಒಂದು ಐಹಿಕ ಜಗತ್ತು ಏನು 24 ಎಲಿಮೆಂಟ್ಸ್ ಇಂದ ಆಗಿರುವಂತದ್ದಿಲ್ವಾ, ಅದರ ಅಧ್ಯಯನ ಏನಿದೆ ಅದಕ್ಕೆ ಸಾಂಖ್ಯ ಅಂತ ಹೇಳ್ತಾರೆ. ಓಕೆ, ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವನಜಾ ಮಾತಾಜಿ ಓದಿದ್ರಲ್ವಾ? ವನಜಾ ಮಾತಾಜಿ ಇಲ್ಲ, ಓದ್ಲಿಲ್ಲ. ವನಜಾ ಮಾತಾಜಿ ಓದಿಲ್ಲ. ಓದಿ ಮಾತಾಜಿ. ಯತ್ ಸಾಂಖ್ಯೇ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಹ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ಯದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಹ ಪಶ್ಯತಿ ಸ ಪಶ್ಯತಿ. ಹರೇ ಲೋಕೇಶ್ ಪ್ರಭುಜಿ. ಲೋಕೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಾಂಕೈತೆ ಓದಿ. ಯತ್ ಸಾಂಕೈತಃ ಪ್ರಾಪ್ಯತೆ ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ಯತ್ ಸಾಂಕೈತಃ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಕಾಮ್ಯತೆ ಏಕಂ ಗಮ್ಯತೆ. ಹರೇ ಕೃಷ್ಣ ಮಾತಾಜಿ. ಗಮ್ಯತೆ ತದ್ ಏಕೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಹ ಪಶ್ಯಂತಿ ನ ಪಶ್ಯಂತಿ ಪಶ್ಯತಿ ಸ ಪಶ್ಯತಿ. ಯಹ ಪಶ್ಯತಿ ನ ಸ ಅದು ಪಶ್ಯತಿ. ನಾ ಇಲ್ಲ, ಲಿಪ್ ಸ. ಯಹ ಪಶ್ಯತಿ ಸಹ ಪಶ್ಯತಿ. ಇನ್ನೊಂದ್ಸಲ ಓದಿ ಪ್ರಭುಜಿ, ಇನ್ನೊಂದ್ಸಲ ಓದಿ. ಯತ್ ಸಾಂಖ್ಯೈಹಿ, ಒಂದೇ ಬಿಡಿಸಿ ಓದಿ ಆಯ್ತಾ. ಯತ್ ಸಾಂಖ್ಯೈ ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಃ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ. ಗಾಮ್ಯತೆ ಅಲ್ಲ, ಗಮ್ಯತೆ. ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಹ ಪಶ್ಯತಿ ಸಹ ಪಶ್ಯತಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗು ಮಾತಾಜಿ. ಓಕೆ. ಶ್ಲೋಕ 6. ಸನ್ಯಾಸಃ ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತುಂ ಅಯೋಗತಃ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿ ಬ್ರಹ್ಮ
ನ ಚಿರೇಣಾಧಿಗಚ್ಚತಿ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ ಇಲ್ಲಿ ಪದಗಳ ಅರ್ಥ ನೋಡುವ. ಸನ್ಯಾಸಾಶ್ರಮವು ತು ಆದರೆ, ಮಹಾಬಾಹೋ ಮಹಾಬಾಹುವೆ, ದುಃಖವನ್ನು ಆಪ್ತುಂ ಉಂಟು ಮಾಡುತ್ತದೆ, ಅಯೋಗತಃ ಭಕ್ತಿ ಸೇವೆ ಇಲ್ಲದೆ, ಯೋಗಯುಕ್ತ ಭಕ್ತಿ ಸೇವೆಯಲ್ಲಿ ತೊಡಗಿದ, ಮುನಿಹಿ ಚಿಂತಕನು, ಬ್ರಹ್ಮ ಪರಮೋನ್ನತನನ್ನು, ನಚಿರೇಣ ವಿಳಂಬವಿಲ್ಲದೆ, ಅಧಿಗಚ್ಚತಿ ಹೊಂದುತ್ತಾನೆ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಿರಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿಸಿಕೊಳ್ಳದೆ ಎಲ್ಲಾ ಕರ್ಮಗಳನ್ನ ತ್ಯಜಿಸಿದ ಮಾತ್ರಕ್ಕೆ ಆ ಮನುಷ್ಯ ಸುಖಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವ ಮನುಷ್ಯ ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ ಅಂತ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ. ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ. ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ಮಹಾಬಾಹೋ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ. ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ಮಹಾಬಾಹೋ ಯೋಗತಃ. ಯೋಗಯುಕ್ತೋ ಹರೇ ಕೃಷ್ಣ. ಓದಿಸ್ಬೋದು. ಚಂದನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಚಂದನಾ ಮಾತಾಜಿ. ಚಂದನ ಮಾತಾಜಿ ಇವತ್ತು ಇಲ್ಲ, ಕಾಣ್ತಾ ಇಲ್ಲ. ಚಂದ್ರಶೇಖರ್ ಮಾತಾಜಿ. ಚಂದ್ರಶೇಖರ್ ಮಾತಾಜಿ ಓದಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ. ದುಃಖಮಾಪ್ತೋ ಯೋಗತಃ. ಯೋಗಯುಕ್ತೋ ಮುನಿಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದ್ಸಲ ಓದ್ತೀರಾ? ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಯೋಗಯುಕ್ತೋ ಮುನಿಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಓದಿ ಅನ್ಮ್ಯೂಟ್ ಮಾಡ್ಕೊಂಡು. ಹರೇ ಕೃಷ್ಣ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ. ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಓದ್ತೀನಿ ಮಾತಾಜಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ. ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಕನಕಲತಾ ಮಾತಾಜಿ ಓದಿ. ಹೌದೌದು. ಕನಕಲತಾ ಕ್ಲಾಸ್ ಅಲ್ಲಿ ಇದ್ದೇನೆ, ಆಮೇಲೆ ಮಾಡ್ತೀನಿ ನಿಮ್ಗೆ, ಆಯ್ತಾ? ಹರೇ ಕೃಷ್ಣ ಮಾತಾಜಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ. ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಗಚ್ಚತಿ. ಹರೇ ಕೃಷ್ಣ. ಹರೇ ಕೃಷ್ಣ.
ಕಾಂತಮಣಿ ಮಾತಾಜಿ ಇಲ್ಲ, ಲಲಿತಾ ಮಾತಾಜಿ, ಲಕ್ಷ್ಮೀ PM ಮಾತಾಜಿ ಓದಿ. ಲಕ್ಷ್ಮೀ PM ಮಾತಾಜಿ ಓದ್ತೀನಿ ಮಾತಾಜಿ, ಓದ್ತೀನಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ, ಶ್ಲೋಕ 7. ಯೋಗಯುಕ್ತೋ ಯುಕ್ತೋ ವಿಶುದ್ಧಾತ್ಮ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಪದಗಳ ಅರ್ಥ ನೋಡುವ. ಯೋಗಯುಕ್ತ ಭಕ್ತಿ ಸೇವೆಯಲ್ಲಿ ತೊಡಗಿದ ವಿಶುದ್ಧ ಆತ್ಮ ಪರಿಶುದ್ಧ ಆತ್ಮನು, ವಿಜಿತಾತ್ಮ ಆತ್ಮ ನಿಗ್ರಹಿಯಾದ, ಜಿತ ಇಂದ್ರಿಯ ಇಂದ್ರಿಯಗಳನ್ನು ಜಯಿಸಿದ, ಸರ್ವಭೂತ ಎಲ್ಲಾ ಜೀವಿಗಳಿಗೂ ಆತ್ಮಭೂತಾತ್ಮ ಕರುಣೆಯುಳ್ಳವನು. ಆತ್ಮ ಭೂತಾತ್ಮ ಅಲ್ಲಿ ಸರ್ವಭೂತ ಆತ್ಮಭೂತಾತ್ಮ ಅಂತ ಕೊಟ್ಟಿದ್ದಾರೆ. ಆತ್ಮಭೂತಾತ್ಮ ಅಂದ್ರೆ ಕರುಣೆಯುಳ್ಳವನು. ಕುರುವನ್ ಅಪಿ ಕಾರ್ಯನಿರತನಾಗಿದ್ದರೂ ನ ಲಿಪ್ಯತೆ ಸಿಲುಕುವುದಿಲ್ಲ ಅಂತ ಹೇಳ್ತಾ ಇದೆ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮನಸ್ಸನ್ನ ಇಂದ್ರಿಯವನ್ನ ಯಾರು ನಿಯಂತ್ರಿಸಿ ಕರ್ಮವನ್ನ ಮಾಡ್ತಾನೆ ಭಕ್ತಿಯಿಂದ, ಅಂತವನು ಎಲ್ಲರಿಗೂ ಪ್ರಿಯನಾದವನು ಮತ್ತೆ ಅವನಿಗೆ ಕೂಡ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡ್ತಾ ಇದ್ರು ಕೂಡ ಯಾವುದೇ ಒಂದು ಬಂಧನದಲ್ಲಿ ಅವನು ಸಿಲುಕಿಕೊಳ್ಳುವುದಿಲ್ಲ, ಕರ್ಮದ ಫಲದಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಅಂತ ಈ ಒಂದು ಅರ್ಥ, ಶ್ಲೋಕದ ಅರ್ಥ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಹರೇ ಕೃಷ್ಣ. ಓದ್ಬೋದು, ಓದಿಸ್ಬೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ, ಧನ್ಯವಾದಗಳು. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಲೋಕಜೀವನಿ ಸುಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ ಅನ್ವೇಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
योगयुक्तो विशुद्धात्मा विजितात्मा जितेन्द्रियः सर्वभूतात्मा भूतात्मा कुर्वन्नपि न लिप्यते। हरे हरे कृष्ण माता। कृष्ण हरे कृष्ण। ಮಧು ಮಾತಾಜಿ, ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಮಧುರಾ ವೆಂಕಟೇಶ್ ಮಾತಾಜಿ. ಹಾ ಮಾತಾಜಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 7. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಕ್ಕೆ ಹೋಗುವ ಮುಂದಕ್ಕೆ ಮಾತಾಜಿ. ಹೋಗುವ. ಓಕೆ. ಶ್ಲೋಕ 8. ನೈವ ಕಿಂಚಿತ್ ನೈವ ಕಿಂಚಿತ್ ಕರೋಮೀತಿ. ಕರೋಮೇತಿ. ಇಲ್ಲಿ ನೈವ ಅಂತ ಹೇಳಿದ್ರೆ ನ ಏವ ನೈವ ಕಿಂಚಿತ್ ಕರೋಮಿ ಇತಿ ಕರೋಮೀತಿ ಅಂತ ಬರ್ತದೆ. ನೈವ ಕಿಂಚಿತ್ ಕರೋಮೀತಿ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ಯುಕ್ತೋ ಮನ್ಯೇತ ತತ್ವವಿತ್ ತತ್ವವಿತ್ ಪಶ್ಯನ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗ್ರನ್ ಜಿಗ್ರನ್ ಅಶ್ನನ್ ಅಶ್ನನ್ ಗಚ್ಚನ್ ಗಚ್ಚನ್ ಸ್ವಪನ್ ಸ್ವಪನ್ ಶ್ವಸನ್ ಸ್ವಸನ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗ್ರನ್ ಪಶ್ಯನ್ ಶೃಣ್ವನ್ ಸ್ಪೃಶ್ಯನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ನೈವ ಕಿಂಚಿತ್ ಕರೋಮೇತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಶ್ವಸನ್. ಇಲ್ಲಿ ಪದಗಳ ಅರ್ಥ ನೋಡುವ. ನ ಎಂದಿಗೂ ಇಲ್ಲ, ಏವ ಖಂಡಿತವಾಗಿಯೂ. ಅಲ್ಲಿ ನೈವ ಇದೆಲ್ಲ, ನ ಏವ ಎಂದಿಗೂ ಇಲ್ಲ, ಖಂಡಿತವಾಗಿಯೂ ಎಂದಿಗೂ ಇಲ್ಲ ಅಂತ. ಕಿಂಚಿತ್ ಯಾವುದೊಂದನ್ನು, ಕರೋಮಿ ಮಾಡುತ್ತೇನೆ, ಇತಿ ಎಂದು. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಓದುವವರು. ಇತಿ ಎಂದು ಯುಕ್ತಃ ದೈವಿಕ ಪ್ರಜ್ಞೆಯಲ್ಲಿ ನಿರತನಾಗಿ, ಮನ್ಯೇತ ಯೋಚಿಸುತ್ತಾನೆ, ತತ್ವವಿತ್ ಸತ್ಯವನ್ನರಿತವನು, ಪಶ್ಯನ್ ನೋಡುತ್ತಾ, ಶೃಣ್ವನ್ ಕೇಳುತ್ತಾ, ಸ್ಪರ್ಶನ್ ಸ್ಪರ್ಶಿಸುತ್ತಾ, ಜಿಗ್ರನ್ ಮೂಸುತ್ತಾ, ಅಶ್ನನ್ ತಿನ್ನುತ್ತಾ, ಗಚ್ಚನ್ ಹೋಗುತ್ತಾ, ಸ್ಪರ್ಶನ್ ಅಲ್ಲ ಸ್ವಪನ್ ಕನಸು ಕಾಣುತ್ತಾ, ಶ್ವಸನ್ ಉಸಿರಾಡುತ್ತಾ ಅಂತೇಳಿ ಅರ್ಥ. ಇಲ್ಲಿ ದೈವಿ ಪ್ರಜ್ಞೆಯಲ್ಲಿರುವ ಮನುಷ್ಯನು ಅವನು ನೋಡ್ತಾ ಇರ್ಬೋದು, ಕೇಳುತ್ತಿರ್ಬೋದು, ಸ್ಪರ್ಶಿಸುತ್ತಿರ್ಬೋದು, ಆಘ್ರಾಣಿಸುತ್ತಿರ್ಬೋದು, ತಿನ್ನುತ್ತಿರ್ಬೋದು, ನಡೆಯುತ್ತಿರ್ಬೋದು, ಅಥವಾ ನಿದ್ರೆ ಮಾಡುತ್ತಿರ್ಬೋದು, ಉಸಿರಾಡುತ್ತಿರ್ಬೋದು. ಆದರೆ ತಾನು ಏನನ್ನೂ ಮಾಡುತ್ತಿಲ್ಲ ಎಂದು ಅವನಿಗೆ ಒಳಗಿನ ಅರಿವು ಇರುತ್ತೆ ಅಂತ. ಅಂದ್ರೆ ತಾನೇನ್ ಮಾಡ್ತಾ ಇಲ್ಲ, ಒಳಗಿಂದ ತತ್ವಾಭಿಮಾನಿ ದೇವತೆಗಳು ಏನಿದ್ದಾರೆ ಅವರು ಮಾಡಿಸ್ತಾ ಇರ್ತಾರೆ ನಮ್ಮಲ್ಲಿ ಅಂತೇಳಿ ಆ ಅರಿವು ಅವನಿಗಿರ್ತದೆ. ಯಾರಿಗೆ? ಈ ರೀತಿ ದೈವಿ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನಿಗೆ. ಆಯ್ತಾ? ಅದು ಅದರ ಅರ್ಥ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಪಶ್ಯನ್ ಜಿಗ್ರನ್ ಅಶ್ನನ್ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ನೈವ
करोमीति युक्तो मन्येत तत्त्ववेत् पश्यन् जिग्रत् अश्विन् गच्छन् स्वपन् श्वसन्. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಪದ್ಮಾ ಮಾತಾಜಿ ಓದಿ. ಶ್ವಸನ್. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. नैव किञ्चित् करोमीति युक्तो मन्येत तत्त्ववेत् पश्यन् शृण्वन् स्पृशन् जिघ्रन् अश्नन् गच्छन् स्वपन् श्वसन्. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀನಿ ಮಾತಾಜಿ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವೇತ್ ಪಶ್ಯನ್ ಶೃಣ್ವನ್ ಸ್ಪೃಶ್ಯನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಸ್ವಸನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಮಾತಾಜಿ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವೇತ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವೇತ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪ್ನನ್ ಶ್ವಸನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. 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 ಶಿವಶಂಕರ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹರೇ 8. ಕೃಷ್ಣ. ಹರೇ ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯತ ತತ್ವವೇತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಸ್ವಶನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಶ್ವೇತಾ ಪಿಜಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವೇತ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪ್ನನ್ ಸ್ವಪನ್ ಶ್ವಾಸನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ ಮಾತಾಜಿ, ಮುಂದಕ್ಕೆ ಹೋಗುವ. ಶ್ಲೋಕ 8. ಶ್ಲೋಕ 9. ಪ್ರಲಪನ್ ವಿಸೃಜನ್ ಗೃಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್ ಪ್ರಲಪನ್ ವಿಸೃಜನ್ ಗೃಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಇಲ್ಲಿ ಪದಗಳ ಅರ್ಥ ನೋಡುವ. ಪ್ರಲಪನ್ ಪ್ರಲಪನ್ ಅಂದ್ರೆ ಮಾತನಾಡುತ್ತಾ, ವಿಸರ್ಜಿಸುತ್ತಾ, ಗ್ರಹಣನ್ ಸ್ವೀಕರಿಸುತ್ತಾ, ಉನ್ಮಿಷನ್ ತೆರೆಯುತ್ತಾ, ನಿಮಿಷನ್ ಮುಚ್ಚುತ್ತಾ, ಅಪಿ ಆದರೂ, ಇಂದ್ರಿಯಾಣಿ ಇಂದ್ರಿಯಗಳು, ಇಂದ್ರಿಯ ಅರ್ಥೇಶು ಇಂದ್ರಿಯ ತೃಪ್ತಿಯಲ್ಲಿ, ವರ್ತಂತೆ ನಿರತವಾಗಿರಲಿ, ಇತಿ ಎಂದು ಧಾರಯನ್ ಪರಿಗಣಿಸುತ್ತಾ. ಇಲ್ಲಿ ಹೇಳ್ತಾ ಇದ್ದಾರೆ, ಮಾತನಾಡುವಾಗ, ವಿಸರ್ಜಿಸುವಾಗ, ಸ್ವೀಕರಿಸುವಾಗ, ಕಣ್ಣನ್ನು ತೆರೆಯುವಾಗ ಅಥವಾ ಮುಚ್ಚುವಾಗ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸುತ್ತಿವೆ, ತಾನು ಅವುಗಳಿಂದ ದೂರ ಇದ್ದೇನೆ ಎಂದು ಅವನಿಗೆ ತಿಳಿದಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಆತ್ಮದ ನೆಲೆಯಲ್ಲಿ ತಾನೇನು ಅಲ್ಲ, ದೇಹದ ಭಾವ ಇದ್ರೆ ನಾನ್ ಮಾಡುದು ಅಂತ ಹೇಳಿ ಇರ್ತದೆ. ಆತ್ಮದ ನೆಲೆಯಲ್ಲಿ ಇದ್ದಾಗ ನಾನೇನು ಮಾಡ್ತಾ ಇಲ್ಲ, ಆ ಇಂದ್ರಿಯಗಳು ಮಾಡಿಸ್ತಾ ಇವೆ, ಆ ರೀತಿ ಅವನು ತಿಳ್ಕೊಂಡಿರ್ತಾನೆ ಅಂತ ಹೇಳ್ಕೊಂಡು, ಪ್ರಲಪನ್ ವಿಸೃಜನ್ ಗೃಣನ್ ಉನ್ಮಿಷನ್ ನಿಮಿಷನ್ನಪಿ.
ಇಂದ್ರಿಯಾಣೀಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್ ಇಂದ್ರಿಯಾಣೇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್ ಪ್ರಲಪನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್ ಪ್ರಲಪನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್ ಪ್ರಲಪನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಹರೇ ಕೃಷ್ಣ. ಓದಿಸಬಹುದು. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಲಪನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಲಪನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ವರ್ತಂತ ಇತಿ ಧಾರಯನ್. ವರ್ತಂತ ಇತಿ ಧಾರಯನ್. ಹರೇ ಕೃಷ್ಣ. ತುಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಪಲನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಲಪನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವನಜಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಲಪನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಗಳ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ಪ್ರಲಾಪನ್ ವಿಸರ್ಜನ್ ಗೃಹಣ್ ವಿನಿಶನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಅಲ್ಲಿ ಉನ್ಮಿಷನ್, ಅದು ಉನ್ಮಿಷನ್ ಅಲ್ಲ ಉನ್ಮಿಷನ್ ಆಗ್ತದೆ. ಉನ್ಮಿಷನ್ ನಿಮಿಷನ್ನಪಿ. ಕರೆಕ್ಟ್ ಮಾತಾಜಿ. ಕರೆಕ್ಟ್. ಹರೇ ಕೃಷ್ಣ. ಓದ್ಲಾ ಮಾತಾಜಿ ಇನ್ನೊಂದ್ಸಲ. ಓದಿ ಮಾತಾಜಿ. ಓದಿ. ಪ್ರಲಾಪನ್ ವಿಸರ್ಜನ್ ಗೃಹಣ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಪ್ರಭುಜಿ ಓದಿ ಓದಿ. ಹರೇ ಕೃಷ್ಣ ಮಾತಾಜಿ. ಫಲಪ್ರನ್ ವಿಸೃಜನ್ ಗ್ರಹಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೇಂದ್ರಿಯಾರ್ಥೇಷು ವರ್ತಂತೆ ಇತಿ ಧಾರಯನ್. ವರ್ತಂತ ಇತಿ ಧಾರಯನ್. ವರ್ತಂತ ಇತಿ ಧಾರಯನ್. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗ. ಶ್ಲೋಕ 10. ಬ್ರಹ್ಮಣಿ ಆಧಾಯ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರ ಇವಾಂಭಸಾ ಬ್ರಹ್ಮಣ್ಯಾಧ್ಯಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ
ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಪದ್ಮಪತ್ರಮಿವಾಂಭಸ. ಇಲ್ಲಿ ಪದಗಳ ಅರ್ಥ ನೋಡುವ. ಬ್ರಹ್ಮಣಿ ದೇವೋತ್ತಮ ಪರಮಪುರುಷನಿಗೆ ಆದಾಯ ಅರ್ಪಿಸಿ, ಕರ್ಮಾಣಿ ಎಲ್ಲಾ ಕಾರ್ಯಗಳನ್ನು, ಸಂಗಮ್ ಆಸಕ್ತಿಯನ್ನು, ತ್ಯಕ್ತ್ವಾ ತ್ಯಜಿಸಿ, ಕರೋತಿ ಆಚರಿಸುತ್ತಾನೋ ಯಾರು, ಲಿಪ್ಯತೇನ ಎಂದಿಗೂ ಬಾಧಿಸಲ್ಪಡೋದಿಲ್ಲ, ಸ ಅವನು, ಪಾಪೇನ ಪಾಪದಿಂದ, ಪದ್ಮಪತ್ರಂ ತಾವರೆಯ ಎಲೆಯ, ಇವ ಹಾಗೆ, ಅಂಬಸ ನೀರಿನಿಂದ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಎಲ್ಲ ಕರ್ಮದ ಫಲವನ್ನ ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿರ್ತಾನೆ, ಅಂದ್ರೆ ನನ್ಗೇನು ಅದಕ್ಕೂ ಸಂಬಂಧವೇ ಇಲ್ಲ ತರ ಯಾರು ತನ್ನ ಕರ್ತವ್ಯದ ದೃಷ್ಟಿಯಿಂದ ಮಾಡ್ತಾನೆ ಅಂತವನಿಗೆ ಹೇಗೆ ಒಂದು ತಾವರೆ ಎಲೆಗೆ ನೀರಿನ ಲೇಪ ಇಲ್ಲವೋ ಹಾಗೆ ಅವರಿಗೆ ಕೂಡ ಆ ಕರ್ಮದ ಪಾಪದ ಲೇಪ ಅಂಟುವುದಿಲ್ಲ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಲಿಪ್ಯತೆ ನ ಸ ನ ಪಾಪೇನ ಪದ್ಮಪತ್ರಮಿವಾಂಭಸ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು. ಪ್ರಭುಜಿ ಓದಿ. ಅನಂತ ಕುಲಕರ್ಣಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಅನಂತ ಕುಲಕರ್ಣಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಚಂದನಾ ಮಾತಾಜಿ, ಚಂದ್ರಶೇಖರ್ ಮಾತಾಜಿ ಓದಿ. ಚಂದ್ರಶೇಖರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಣಾಧ್ಯಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೀಪಾ ಬಾಳಿಕ ಮಾತಾಜಿ ಅವರು ಶ್ರವಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಆಗತ್ತೆ ಇವಾಗ. ಬ್ರಹ್ಮಣ್ಯಾಧ್ಯಾಯ ಕರ್ಮಾಣಿ ಸಂಗ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರ ವಿವಾಂಭಸ. ಏನಾಯ್ತು ಮಾತಾಜಿ? ಸಂಘ ಅಲ್ಲ ಸಂಗಮ್. ಅಲ್ಲಿ ಸಂಗಮ್. ಓಕೆ. ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಣ್ಯಾಧ್ಯಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅನಂತ ಕುಲಕರ್ಣಿ ಪ್ರಭುಜಿ ಕನ್ನಡ. ಅನಂತ ಕುಲಕರ್ಣಿ ಪ್ರಭುಜಿ. ಕನಕಲಕ್ಷ್ಮಿ ಮಾತಾಜಿ, ಕನಕಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಓದಿ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಂ
लिप्यते न करोति यः करोति यः लिप्यते न स पापेन पद्मपत्रमिवाम्भसा मिवाम्भसा पद्मपत्रम् इवाम्भसा। पद्मपत्रमिवाम्भसा। हरे कृष्ण। ಲಕ್ಷ್ಮೀ ಪಿ ಎಂ ಮಾತಾಜಿ ಓದಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀನಿ ಮಾತಾಜಿ, ಆಗ್ತಾ ಇಲ್ಲ, ಇಂಟರ್ನೆಟ್ ಹೋಗ್ತಾ ಇಲ್ಲ. ಏನಾಯ್ತು? ಓಕೆ ಮಾತಾಜಿ, ಮುಂದಕ್ಕೆ ಹೋಗುವ. ಶ್ಲೋಕ 11. ಕಾಯೇನ ಕಾಯೇನ ಮನಸಾ मनसा ಬುದ್ಧ್ಯಾ बुद्ध्या ಕೇವಲೈಃ केवलैः ಇಂದ್ರಿಯೈಃ इन्द्रियैः ಅಪಿ अपि ಕೇವಲೈರಿಂದ್ರಿಯೈರಪಿ केवलैरिन्द्रियैरपि ಯೋಗಿನಃ योगिनः ಕರ್ಮ ಕುರ್ವಂತಿ कर्म ಕುರ್ವಂತಿ ಸಂಗಂ सङ्गम् ತ್ಯಕ್ವಾ त्यक्त्वा ಆತ್ಮ आत्मा ಶುದ್ಧಯೇ धये ತ್ಯಕ್ವಾತ್ಮ ಶುದ್ಧಯೇ त्यक्त्वा शुद्धये ಸಂಗಂ ತ್ಯಕ್ವಾತ್ಮ ಶುದ್ಧಯೇ ಸಂಗಂ ತ್ಯಕ್ವಾತ್ಮ ಶುದ್ಧಯೇ शुद्धये ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಕಾಯೇನ ಮನಸಾ ಬುದ್ಧ್ಯಾ केवलैरिन्द्रियैरपि ಕೇವಲೈರಿಂದ್ರಿಯೈರಪಿ केवलैरिन्द्रियैरपि ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ योगिनः कर्म कुर्वन्ति ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ सङ्गं त्यक्त्वा ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ ಸಂಗಂ ತ್ಯಕ್ವಾತ್ಮ ಶುದ್ಧಯೇ. ಇಲ್ಲಿ ಪದಗಳ ಅರ್ಥ ನೋಡುವ. ಕಾಯೇನ ಶರೀರದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಕೇವಲೈಹಿ ಶುದ್ಧವಾದ, ಇಂದ್ರಿಯೈಹಿ ಇಂದ್ರಿಯಗಳಿಂದ, ಅಪಿ ಕೂಡ, ಯೋಗಿನಃ ಕೃಷ್ಣ ಪ್ರಜ್ಞೆಯುಳ್ಳ ವ್ಯಕ್ತಿಗಳು, ಕರ್ಮ ಕಾರ್ಯವನ್ನು, ಕುರುವಂತಿ ಮಾಡುತ್ತಾರೆ, ಸಂಗಂ ಆಸಕ್ತಿಯನ್ನು, ತ್ಯಕ್ತ್ವಾ ತ್ಯಜಿಸಿ, ಆತ್ಮ ತನ್ನ, ಶುದ್ಧಯೇ ಶುದ್ಧಿಯ ಉದ್ದೇಶಕ್ಕಾಗಿ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯೋಗಿಗಳು ಅಂತ ಹೇಳಿದ್ರೆ ಯಾರು ಇಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ಇರ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರನ್ನ ಯೋಗಿಗಳು ಅಂತ ಹೇಳ್ತಾ ಇದ್ದಾರೆ. ಅಂತವರು ಮೋಹವನ್ನ ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ, ಕಾಯ ವಾಚ ಮನಸ್ಸ ಅಂತ ನಾವೇನ್ ಹೇಳ್ತೀವಿ ಆ ರೀತಿ ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ ಅಂತ ಹೇಳ್ತಾ ಇದ್ದೆ ಈ ಶ್ಲೋಕದ ಅರ್ಥದಲ್ಲಿ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಕಾಯೇನ ಮನಸಾ ಬುದ್ಧ್ಯಾ केवलैरिन्द्रियैरपि ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ योगिनः कर्म ಕುರ್ವಂತಿ ಸಂಗಂ ತ್ಯಕ್ವಾ ಶುದ್ಧಯೇ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. कायेन मनसा बुद्ध्या ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ವಾತ್ಮ ಶುದ್ಧಯೇ. ಇಲ್ಲಿ ಸಂಗಮ್ ಅಂತ ಹೇಳಿದ್ರೆ ಆಸಕ್ತಿಯನ್ನು, ತ್ಯಕ್ತ್ವ ಅಂತ ಹೇಳಿದ್ರೆ ತ್ಯಜಿಸಿ, ಆತ್ಮಶುದ್ಧಕ್ಕಾಗಿ, ಅವರು ಆತ್ಮಶುದ್ಧಿಯ ಉದ್ದೇಶಕ್ಕಾಗಿ ಕರ್ಮವನ್ನ ಮಾಡ್ತಾರೆ. ಯಾರು? ಕೃಷ್ಣ ಪ್ರಜ್ಞೆ ಇರುವ ಯೋಗಿಗಳು ಅಂತೇಳಿ ಹೇಳ್ತಾ ಇದ್ದಾರೆ, ವ್ಯಕ್ತಿಗಳು ಅಂತ ಆಗ್ತದೆ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ.
ಕಾಯೇನ ಮನಸಾ ಬುದ್ಧ್ಯಾ ಕೇವಲೈ ಇಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಹರೇ ಕೃಷ್ಣ. ಓದ್ಬೋದು. ಲಕ್ಷ್ಮೀ ಮಾತಾಜಿ ಅವಾಗ್ಲೇ ಮ್ಯೂಟ್ ಆಗ್ಲಿಲ್ಲ, ಓದ್ಲ ಇವಾಗ. ಓದಿ ಮಾತಾಜಿ. ಕಾಯೇನ ಮನಸಾ ಬುದ್ಧ್ಯಾ ಕೈವಲೇರೇಂದ್ರಿಯೈರಪಿ ಯೋಗಿನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಹರೇ ಕೃಷ್ಣ. ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ಕಾಯೇನ ಮನಸಾ ಬುದ್ಧ್ಯಾ ಕೈವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ. ಕಾಯೇನ ಮನಸ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಹರೇ ಕೃಷ್ಣ. ಧನ್ಯವಾದಗಳು. ಲೋಕೇಶ್ ಪ್ರಭುಜಿ ಓದಿ. ಹರೇ ಲೋಕೇಶ್. ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಹರೇ ಕೃಷ್ಣ. ಹರೇ ಕೃಷ್ಣ. ಲೋಕಜೀವನಿ ಶ್ರೀ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಕಾಯೇನ ಮನಸಾ ಬುದ್ಧ್ಯಾ ಕೇವಲ ಇಂದ್ರಿಯೈರಪಿ ಯೋಗೇನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತಾತ್ಮ ಶುದ್ಧಯೇ. ಇನ್ನೊಂದ್ಸಲ ಓದಿ. ಇನ್ನೊಂದ್ಸಲ ಓದಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈ ಇಂದ್ರಿಯೈರಪಿ ಯೋಗೇನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತಾತ್ಮ ಶುದ್ಧಯೇ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಧುರಾ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 12. ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಂ ಆಪ್ನೋತಿ ಶಾಂತಿಮಾಪ್ನೋತಿ ನೈಷ್ಟಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಟಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಇಲ್ಲಿ ಪದಗಳ ಅರ್ಥ ನೋಡುವ. ಯುಕ್ತಃ ಭಕ್ತಿ ಸೇವೆಯಲ್ಲಿ ನಿರತನಾದವನು, ಕರ್ಮ ಫಲಂ ಎಲ್ಲಾ ಕಾರ್ಯಗಳ ಫಲವನ್ನು, ತ್ಯಕ್ತ್ವಾ ತ್ಯಜಿಸಿ, ಶಾಂತಿಂ ಪರಿಪೂರ್ಣ ಶಾಂತಿಯನ್ನು, ಆಪ್ನೋತಿ ಹೊಂದುತ್ತಾನೆ, ನೈಷ್ಟಿಕೀಂ ದೃಢವಾದ, ಅಯುಕ್ತಃ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವನು, ಕಾಮಕಾರೇಣ ಕರ್ಮಫಲವನ್ನು ಭೋಗಿಸಲು, ಫಲದಲ್ಲಿ, ಸಕ್ತಃ ಆಸಕ್ತನಾದ, ನಿಬದ್ಧತೆ ಸಿಲುಕಿಕೊಳ್ಳುತ್ತಾನೆ. ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಒಂದೇ ರೀತಿಯಾಗಿ ನಿಷ್ಠೆಯಿಂದಿರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ, ಏಕೆಂದರೆ ಅವನು ಎಲ್ಲಾ ಕರ್ಮಫಲಗಳನ್ನು ನನಗೆ ಒಪ್ಪಿಸುತ್ತಾನೆ. ದೈವಯುಕ್ತನಲ್ಲದವನು ಕರ್ಮಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಭಕ್ತಿ ಸೇವೆಯಲ್ಲಿ ಇದ್ದು ಅವರು ನಿಷ್ಠೆಯಿಂದ ಆತ್ಮದ ಪರಿಶುದ್ಧ ಪಡಿಲಿಕ್ಕಂತ ಅವರು ಕರ್ಮದ ಫಲಗಳನ್ನ ಭಗವಂತನಿಗೆ ಒಪ್ಪಿಸ್ತಾ ಇರ್ತಾರೆ. ಹಾಗಾಗಿ ಶಾಂತಿಯನ್ನು ಹೊಂದುತ್ತಾರೆ. ಯಾರು ದೈವಯುಕ್ತನಲ್ಲದವನು ಅಂದ್ರೆ ಭಕ್ತಿ ಸೇವೆಯಲ್ಲಿ ಇಲ್ಲದವನು,
ಅವನು ಕರ್ಮದ ಫಲಕ್ಕಾಗಿ ಆಸೆ ಪಡ್ಕೊಳ್ಳೋದ್ರಿಂದ ಅವನು ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ, ಅಂದ್ರೆ ಕರ್ಮದ ಫಲದ ಬಂಧನದಲ್ಲಿ ಸಿಕ್ಕಾಕೊಳ್ತಾನೆ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕೀಂ. ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕೀಂ. ಯುಕ್ತ ಕರ್ಮ ಫಲಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕೀಂ. ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯುಕ್ತ ಕರ್ಮ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕೀಂ. ಅಯುಕ್ತ ಕಾಮಕರೇಣ ಫಲೇ ಸಕ್ತೋ ನಿಬಧ್ಯತೆ. ಫಲೇ ಸಕ್ತೋ ನಿಬಧ್ಯತೆ. ಫಲೇ ಸಕ್ತೋ ನಿಬಧ್ಯತೆ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಪದ್ಮಾ ಮಾತಾಜಿ ಓದಿ. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕೀಂ. ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಹರೇ ಕೃಷ್ಣ ಮಾತಾಜಿ, ಇನ್ನ ಎಷ್ಟು ಶ್ಲೋಕ ಕವರ್ ಮಾಡ್ತೀರಮ್ಮ? ಇಲ್ಲ ಇದು ಲಾಸ್ಟ್ ಅನ್ಸುತ್ತೆ. ಓಕೆ ನೋಡುವ, ಆದ್ರೆ ಒಂದು, ಇಲ್ಲಾದ್ರೆ ಇಲ್ಲಿಗೆ ಎಂಟು ನೋಡುವ. ಪಾರ್ವತಮ್ಮ ಮಾತಾಜಿ ಓದಿ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕೀಂ. ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಜಿತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕೀಂ. ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಹರೇ ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಶಾರದಾ ಹೆಮ್ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕೀಂ. ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಇನ್ನೊಂದ್ಸಲ ಓದ್ಲಾ ಮಾತಾಜಿ? ಓದಿ. ಯುಕ್ತ ಕರ್ಮ ಫಲಂ ಆಪ್ನೋತಿ ನೈಷ್ಟಿಕೀಂ. ಅಯುಕ್ತಃ ಕಾಮಕಾರೇಣ ನೈಷ್ಟಿಕೀಂ. ಅಲ್ಲಿ ನೈಷ್ಟಿಕೀಂ ಶಾಂತಿ ಮಾಪ್ನೋತಿ ನೈಷ್ಟಿಕೀಂ. ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಹರೇ ಕೃಷ್ಣ. ಸರಿ ಆಯ್ತಾ ಮಾತಾಜಿ? ಸರಿ ಆಯ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕೀಂ. ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗು ಮಾತಾಜಿ. ಓಕೆ. ಶ್ಲೋಕ 13. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಆಸ್ತೆ ಸನ್ಯಾಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ
ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ನೈವ ಕುರ್ವನ್ನ ಕಾರಯನ್. ಇಲ್ಲಿ ಪದಗಳ ಅರ್ಥ ನೋಡುವ. ಸರ್ವ ಎಲ್ಲ ಕರ್ಮಾಣಿ ಕಾರ್ಯಗಳನ್ನು ಮನಸ್ಸಿನಿಂದ ಸನ್ಯಸ್ಯ ತ್ಯಜಿಸಿ ಆಸ್ತೆ ಇರುತ್ತಾನೆ. ಸುಖಂ ಆನಂದದಲ್ಲಿ ವಶಿ ನಿಯಂತ್ರಿತನಾದವನು. ನವದ್ವಾರಗಳಿರುವ ಪುರೇ ಪಟ್ಟಣದಲ್ಲಿ ದೇಹಿ ದೇಹಧಾರ್ಯಾತ್ಮನು ನ ಎಂದಿಗೂ ಇಲ್ಲ. ಏವ ಖಂಡಿತವಾಗಿಯೂ ಕುರ್ವನ್ ಏನನ್ನಾದರೂ ಮಾಡುತ್ತಾ ನ ಇಲ್ಲ ಕಾರಯನ್ ಮಾಡಿಸುತ್ತಾ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲಾ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ, ಅಂದ್ರೆ ಈ ಒಂದು ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಈ ಒಂದು ಆತ್ಮದ ನೆಲೆಯಲ್ಲಿ ನಾವಿದ್ದಾಗ ನಾವು ಎಲ್ಲಾ ಸ್ವಭಾವವನ್ನ ನಿಯಂತ್ರಿಸಿ, ಅಂದ್ರೆ ಎಲ್ಲಾ ಇಂದ್ರಿಯ ತೃಪ್ತಿ ಆ ತರದ್ದು ನಮ್ಗೋಸ್ಕರ ಅಲ್ಲ, ಸ್ವಾರ್ಥರಹಿತವಾಗಿ ನಾವು ಭಗವಂತನಿಗೋಸ್ಕರ ಮಾಡಿದ್ರೆ ಅಂತ ಹೇಳಿದ್ರೆ ಮಾನಸಿಕವಾಗಿ ಎಲ್ಲಾ ಕರ್ಮಗಳನ್ನು ಕೂಡ ತ್ಯಜಿಸಿದಾಗ ಅವನು ನವದ್ವಾರಗಳ ನಗರ ಅಂತ ಹೇಳಿದ್ರೆ ಈ ದೇಹದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಮಾಡಿಸುವುದೂ ಇಲ್ಲ ಅಂತ ಹೇಳ್ಕೊಂಡು, ಅಂದ್ರೆ ದೇಹದ ನೆಲೆಯಲ್ಲೆಲ್ಲ ಆತ್ಮದ ನೆಲೆಯಿಂದ ಅವನು ನೋಡ್ತಾನೆ ಅಂತೇಳಿ ಅರ್ಥ ಮಾಡ್ಕೊಳ್ಬಹುದು. ಸರ್ವ ಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ. ಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ. ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಅಂದ್ರೆ ಇಲ್ಲಿ ಕೇವಲ ನಾವು ಒಂದು ಒತ್ತಾಯದಲ್ಲಿ ಬಿಡೋದಲ್ಲ, ಎಲ್ಲ ಇದನ್ನ ಸನ್ಯಾಸ ಅಂದ್ರೆ ತ್ಯಜಿಸುವುದಲ್ಲ. ಎಲ್ಲ ಕರ್ಮದ ಫಲವನ್ನ ಮನಸ್ಸಿನ ಒಳಗಿಂದ ಅವನು ಮಾಡಿದಾಗ ಆ ಒಂದು ಏನು ಆ ಸುಖ ಅನುಭವ ಅವನಿಗೆ ಬರ್ತದೆ. ಆ ರೀತಿ ಎಲ್ಲ ನವದ್ವಾರಗಳಲ್ಲಿ ಕೂಡ ಅವನು ಸುಖವನ್ನ ಕಾಣ್ತಾನೆ ಅಂತ ಹೇಳ್ಕೊಂಡು, ಆ ರೀತಿ ಅವನು ತಾನು ಮಾಡ್ತಾ ಇಲ್ಲ, ಅದು ತಾನು ಮಾಡುವುದೂ ಇಲ್ಲ, ತಾನು ಮಾಡಿಸುವುದು ಇಲ್ಲ ಅಂತೇಳಿ ಅವನ ಅರ್ಥ ಮಾಡ್ಕೊಳ್ತಾನೆ. ಸರ್ವ ಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ. ಸರ್ವ ಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ. ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ನವದ್ವಾರೆ ದೇಹಿ ನೈವ ಕಾರಯನ್. ಸರ್ವ ಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ. ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಸರ್ವ ಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ. ನವದ್ವಾರೆ ಪುರೇ ಸರ್ವ ಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ. ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಸರ್ವ ಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ. ನವದ್ವಾರೆ ಪುರೇ ದೇಹಿ ನೈವ ಕಾರಯನ್. ಹರೇ ಕೃಷ್ಣ. ಓದಿಸಿ ಮಾತಾಜಿ. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವ ಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ. ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವ ಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ. ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ ಕಾರಯನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಪಿಜಿ ಮಾತಾಜಿ ಓದಿ. ಸುಮಾ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವ ಕರ್ಮಾಣಿ ಮನಸಾ ಸನ್ಯಾಸಾಸ್ತೆ ಸುಖಂ ವಸಿ. ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಹರೇ ಧನ್ಯವಾದಗಳು ಧನ್ಯವಾದಗಳು. ವನಜ ಮಾತಾಜಿ ಓದಿ. ವನಜ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ವನಜ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಸರ್ವ ಕರ್ಮಾಣಿ ಮನಸಾ ಸನ್ಯಾಸಸ್ತೆ ಸುಖಂ ವಶಿ.
नवद्वारे पुरे देहि नैव कुर्वन्न कारयन्. ಹರೇ ಹರೇ ಕೃಷ್ಣ ಹರೇ ಕೃಷ್ಣ. ಚಂದನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವ ಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ವನಜಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ವನಜಾ ಮಾತಾಜಿ. ಚಂದ್ರಶೇಖರ್ ಮಾತಾಜಿ ಓದಿ. ಚಂದ್ರಶೇಖರ್ ಮಾತಾಜಿ ಇಲ್ವಾ? ಓಕೆ. ಎ.ಪಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರ್ವ ಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಸಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವ ಕರ್ಮಾಣಿ ಮನಸಾ ಸನ್ಯಾಸಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಹರೇ ಹರೇ ಕೃಷ್ಣ ಕೃಷ್ಣ ಧನ್ಯವಾದಗಳು. ಮಾತಾಜಿ ಟೈಮ್ ಇದ್ರೆ ಒಂದು 2 ಮಾಡುವ ಮಾತಾಜಿ. 15 ತಕ್ಕ ಹೋಗುವ. ಹೋಗೋಣ, ತೊಂದ್ರೆ ಇಲ್ವಾ? ಓಕೆ. ಹೌದು. ಎಲ್ಲರಿಗೆ ತೊಂದ್ರೆ, ಇವತ್ತು ಸ್ಯಾಟರ್ಡೆ ಅಲ್ಲ, ಹಾಗಿರತ್ತೆ. ಹೋಗ್ಬೇಕು ಅಂತಿದ್ರೆ ಮಾಡುವ. ಹರೇ ಕೃಷ್ಣ ಮಾತಾಜಿ. ನಾನು ವೀಕೆಂಡ್ ಕ್ಲಾಸ್ಗೆ ಹೋಗ್ಬೇಕು, ಹೋಗದ ಮಾತಾಜಿ? ಹೋಗಿ ಮಾತಾಜಿ ಹೋಗಿ. ನ ಕರ್ತತ್ವಂ ನ ಕರ್ತೃತ್ವಂ ನ ಕರ್ಮಾಣಿ ನ ಕರ್ಮಾಣಿ ಲೋಕಸ್ಯ ಲೋಕಸ್ಯ ಸೃಜತಿ 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 ಪ್ರಭುಃ ಪ್ರಭುಃ ನ ಕರ್ಮ ನ ಕರ್ಮ ನ ಕರ್ಮಫಲ ನ ಕರ್ಮಫಲ ಸಂಯೋಗಂ ಸಂಯೋಗಂ ಸ್ವಭಾವಃ ಸ್ವಭಾವಃ ಸ್ವಭಾವಸ್ತು ಸ್ವಭಾವಸ್ತು ಪ್ರವರ್ತತೆ ಪ್ರವರ್ತತೆ ನ ಕರ್ತತ್ವಂ ನ ಕರ್ಮಾಣಿ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಸ್ವಭಾವಸ್ತು ಪ್ರವರ್ತತೆ ನ ಕರ್ತತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ತೃತ್ವಂ ನ ಕರ್ಮಾಣಿ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಇಲ್ಲಿ ಪದಗಳ ಅರ್ಥ ನೋಡುವ. ನ ಎಂದಿಗೂ ಇಲ್ಲ, ಕರ್ತೃತ್ವಂ ಒಡೆತನವನ್ನು, ನ ಇಲ್ಲ, ಕರ್ಮಾಣಿ ಕಾರ್ಯಗಳನ್ನು, ಲೋಕಸ್ಯ ಜನರ, ಸೃಜತಿ ಸೃಷ್ಟಿಸುತ್ತಾನೆ, ಪ್ರಭುವು ದೇಹವೆಂಬ ನಗರದ ಒಡೆಯನು, ನ ಇಲ್ಲ, ಕರ್ಮಫಲ ಕಾರ್ಯಗಳ ಫಲಗಳೊಂದಿಗೆ, ಸಂಯೋಗಂ ಸಂಪರ್ಕವನ್ನು, ಸ್ವಭಾವ ಪ್ರಕೃತಿ ಗುಣಗಳು, ತು ಆದರೆ, ಪ್ರವರ್ತತೆ ವರ್ತಿಸುತ್ತವೆ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ತನ್ನ ದೇಹವೆಂಬ ನಗರದ ಒಡೆಯನಾದ ದೇಹಸ್ಥ ಆತ್ಮನು ಕರ್ಮಗಳನ್ನು ಸೃಷ್ಟಿಸುವುದಿಲ್ಲ, ಜನರಿಗೆ ಕರ್ಮ ಮಾಡುವಂತೆ ಮನವೊಲಿಸುವುದೂ ಇಲ್ಲ ಮತ್ತು ಕರ್ಮಫಲವನ್ನು ಸೃಷ್ಟಿಸುವುದೂ ಇಲ್ಲ. ಇವೆಲ್ಲವನ್ನು ಐಹಿಕ ಪ್ರಕೃತಿಯ ಗುಣಗಳೇ ಸೃಷ್ಟಿ ಮಾಡುತ್ತವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಈ ದೇಹವೆಂಬ ನಗರದ ಒಡೆಯನಾದ ದೇಹಸ್ಥ ಆತ್ಮನು ಕರ್ಮಗಳನ್ನು ಸೃಷ್ಟಿಸುವುದಿಲ್ಲ. ಅಂದ್ರೆ ಆತ್ಮ ಅಲ್ಲ ಕರ್ಮಗಳನ್ನ ಮಾಡಿಸ್ತಾ ಇರೋದು, ಮತ್ಯಾರು? ಜನರಿಗೆ ಕರ್ಮ ಮಾಡುವಂತೆ ಮನವೊಲಿಸುವುದೂ ಇಲ್ಲ ಮತ್ತು ಕರ್ಮಫಲವನ್ನು ಸೃಷ್ಟಿಸುವುದೂ ಇಲ್ಲ. ಇವೆಲ್ಲವನ್ನ ಐಹಿಕ ಪ್ರಕೃತಿಯ ಗುಣಗಳೇ ಸೃಷ್ಟಿ ಮಾಡ್ತವೆ ಅಂತ ಹೇಳ್ಕೊಂಡು ಹೇಳ್ತಾ ಇದೆ. ನ ಕರ್ತತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನ ಕರ್ಮಫಲಂ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು
न कर्तृत्वं न कर्माणि लोकस्य सृजति प्रभुः न कर्मफल संयोगं स्वभावस्तु प्रवर्तते न कर्मफलं संयोगं स्वभावस्तु प्रवर्तते न कर्तृत्वं न कर्माणि लोकस्य सृजति प्रभु न कर्मफल संयोगं स्वभावस्तु प्रवर्तते न कर्तृत्वं कर्माणि लोकस्य सृजति प्रभुः न कर्मफलसंयोगं स्वभावस्तु प्रवर्तते. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಅನಂತ ಕುಲಕರ್ಣಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಅನಂತ ಕುಲಕರ್ಣಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 14. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸ್ವಜನ ಪ್ರಭು ಸ್ವಜತಿ ಪ್ರಭು ಪ್ರಭುಜಿ ಸೃಜತಿ ಪ್ರಭು ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಹರೇ ಕೃಷ್ಣ. ಚಂದನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ನ ಕರ್ತೃತ್ವಂ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಾಂತಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಮಾತಾಜಿ ಓದ್ತೀನಿ ಮಾತಾಜಿ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಧನ್ಯವಾದಗಳು. ಧನ್ಯವಾದಗಳು. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 14. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಲೋಕ ಜೀವನಿ ಶ್ರೀಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲಂ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಅಲ್ಲಿ ನ ಕರ್ಮ ಫಲಂ ಇಲ್ಲ, ನ ಕರ್ಮ ಫಲ ಸಂಯೋಗಂ ಅಂತ ಇರೋದು. ಸಂಯೋಗಂ. ಕರ್ಮ ಫಲಂ ಇಲ್ಲ, ನ ಕರ್ಮ ಫಲ ಸಂಯೋಗಂ ಅಂತ ಇರೋದು. ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹಾ ಮಾತಾಜಿ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ. ಓಕೆ ಓಕೆ. ನ ದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನ ಆವೃತಂ ಅಜ್ಞಾನೇನಾವೃತಂ ಜ್ಞಾನಂ
ತೇನ ತೇನ ಮುಹ್ಯಂತಿ ಮುಹ್ಯಂತಿ ಜಂತವಃ ಜಂತವಃ ನ ದತ್ತೇ ಕಸ್ಯಚಿತ್ ಪಾಪಂ ನ ದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ತೇನ ಮುಹ್ಯಂತಿ ಜಂತವಃ ನ ದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ನ ದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಪದಗಳ ಅರ್ಥ ನೋಡುವ. ನ ಆದತ್ತೆ, ನಾದತ್ತೆ ಅಂತ ಹೇಳಿದ್ರೆ ನ ಆದತ್ತೆ ಸ್ವೀಕರಿಸುವುದಿಲ್ಲ, ಕಸ್ಯಚಿತ್ ಯಾರೊಬ್ಬನ, ಪದ್ಮ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ಕಸ್ಯಚಿತ್ ಯಾರೊಬ್ಬನ ಪಾಪವನ್ನು ನ ಇಲ್ಲ ಚ ಕೂಡ ಏವ ಖಂಡಿತವಾಗಿಯೂ ಸುಕೃತಂ ಪುಣ್ಯ ಕಾರ್ಯಗಳನ್ನು ವಿಭುಹು ಪರಮಪ್ರಭುವು ಅಜ್ಞಾನೇನ ಅಜ್ಞಾನದಿಂದ ಆವೃತವಾಗಿದೆ ಜ್ಞಾನಂ ಜ್ಞಾನವು ತೇನ ಅದರಿಂದ ಮುಹ್ಯಂತಿ ದಿಗ್ಭ್ರಮೆಗೊಳ್ಳುತ್ತಾರೆ ಜಂತವಃ ಜೀವಿಗಳು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನು ಯಾರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ದೇಹಸ್ಥ ಜೀವಿಗಳ ನಿಜವಾದ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುವುದರಿಂದ ಅವರು ದಿಗ್ಭ್ರಮೆಗೊಳ್ಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಪಾಪಕರ್ಮ ಪುಣ್ಯಕರ್ಮ ಭಗವಂತ ಸ್ವೀಕರಿಸುವುದಿಲ್ಲ, ದೇಹಸ್ಥ ಜೀವಿಗಳ ಅಂದ್ರೆ ಆತ್ಮದ ಜ್ಞಾನಕ್ಕೆ ಅಜ್ಞಾನ ಮುಚ್ಚಿರುತ್ತದೆ, ಅದರಿಂದಾಗಿ ಅವರು ದಿಗ್ಭ್ರಮೆಗೊಳ್ತಾರೆ ಅಂತ ಹೇಳ್ತಾ ಇದೆ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಅಜ್ಞಾನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ನ ದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ನ ದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಓದಿಸ್ಬೋದು, ಈಸಿ ಇದೆ ಇದು. ಪದ್ಮ ಮಾತಾಜಿ ಓದಿ. ಪದ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ ಮಾತಾಜಿ. ಪ್ರಿಯಾಂಕಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ ಮಾತಾಜಿ. ಯಾವದ ಹೆಮ್ಮಾಡಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶಿವಶಂಕರ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ
ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತೆ ಜಂತವಃ. ಹರೇ ಕೃಷ್ಣ. ಧನ್ಯವಾದ. ಶೋಭಾ ಭಟ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಶೋಭಾ ಭಟ್ ಮಾತಾಜಿ. ಶ್ವೇತಾ ಮಾತಾಜಿ ಓದಿ. ಶೋಭಾ ಭಟ್ ಮಾತಾಜಿ ಅವರಿಲ್ಲ. ಹರೇ ಕೃಷ್ಣ ಮಾತಾಜಿ. ಶ್ವೇತಾ ಮಾತಾಜಿ. ನಾದತೆ ಕಶ್ಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ. ಸುಮಾ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಮಾ ಮಾತಾಜಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಂಗಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 15. ನಾದತ್ತೆ ಕಶ್ಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ ಮಾತಾಜಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಓದ್ತೀನಿ ಮಾತಾಜಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಕಾಂತಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಕಾಂತಮಣಿ ಮಾತಾಜಿ. ಸುಮಿತ್ರಮ್ಮ ಮಾತಾಜಿ ಓದಿ ಮಾತಾಜಿ. ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದೇಕೋ ಇದಾಗ್ತಾ ಇದಲ್ಲ ಮಾತಾಜಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಎಲ್ಲರದ್ದು ಆಯ್ತು ಮಾತಾಜಿ. ಎಲ್ಲರದ್ದಾಯ್ತಾ? ಆಯ್ತು. ನೀವು ಓದಿ ಮಾತಾಜಿ. ಮಾತಾಜಿ ನಾನೊಂದ್ಸಲಿ ಓದ್ತೀನಿ. ಹಾ ಓದಿ. ನಾನು ಆಗ್ಲೇ ಹಿಂದೆ ಇರ್ಲಿಲ್ಲ ಮಾತಾಜಿ. ಹೌದು, ಲೇಟ್ ಆಗಿ ಬಂದ್ರಿ ಅಲ್ಲ ನೀವು. ನೀವು ಕಾಂತಮಣಿ ಎಲ್ಲ ಫಸ್ಟ್ ಲೇಟ್ ಜಾಯಿನ್ ಆಗಿದ್ದೆ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ ಮತ್ತೆ ಜಾಯಿನ್ ಆದೆ. ಓಕೆ ಓಕೆ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಹರೇ ಕೃಷ್ಣ. ಕೃಷ್ಣ ಬೇರೆ ಯಾರಿಗಾದ್ರೂ ಓದ್ಬೇಕಿದ್ರೆ ಓದ್ಲಿ ಮಾತಾಜಿ. ಇವತ್ತು ಅರ್ಜೆನ್ಸಿ ಇಲ್ಲ ನಮ್ಗೆ ಈ ಲಿಂಕ್ ಅಲ್ಲಿ. ಮಾತಾಜಿ 14ನೇ ಶ್ಲೋಕ ಸ್ವಲ್ಪ ಓದಿ ಮಾತಾಜಿ. ನಾವು ವಾಶ್ರೂಮ್ಗೆ ಹೋಗಿದ್ದೆ. ಹೌದಾ? ನಾ ಕರ್ತತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನ ಕರ್ತತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದಗಳು. ಯಾರಿಗೆ 15ನೇ ಶ್ಲೋಕ ಓದ್ಲಿಕ್ಕೆ ಇದೆ ಅವರು ಒಮ್ಮೆ ಓದಿ. ಗಾಯತ್ರಿ ಮಾತಾಜಿ, ಅನಂತ ಕುಲಕರ್ಣಿ ಪ್ರಭುಜಿ, ಕಾಂತಮಣಿ ಮಾತಾಜಿ, ಲಕ್ಷ್ಮಿ ಮಾತಾಜಿ, ಲಲಿತಾ ಮಾತಾಜಿ. ಶ್ಲೋಕ 15. ನಾದಂತೆ ಕಶ್ಯಚಿತ್ ಪಾಪಂ. ನಾದಂತೆ ಅಲ್ಲ ಪ್ರಭುಜಿ, ನಾದತ್ತೆ. ನಾದತ್ತೆ ಕಶ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭೋ ಅಜ್ಞಾನೇನಾಮೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನಾದಂತೆ ಕಸ್ಯಚಿತ್ ಪಾಪಂ. ನಾದತ್ತೆ ಮಾತಾಜಿ, ನಾದಂತೆ ಅಲ್ಲ, ನಾದತ್ತೆ. ನಾ ಆದತ್ತೆ ಅಂತ ಆಗ್ತದೆ ಅದು. ನಾದತ್ತೆ. ನಾದತ್ತೆ. ಓ ಸರಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಒಟ್ನಲ್ಲಿ ಇದು ಓದಿದಾಗ ಕರೆಕ್ಟ್ ಆಗಿ ಗಮನಿಸ್ಕೊಂಡು ಓದ್ಬೇಕಲ್ಲ ಮಾತಾಜಿ? ಹೌದು. ಅಲ್ಲಿ ನೀವು ಓದುವಾಗ 2ನೇ ಲೈನ್ ಕೂಡ ನಾ ಚೈವ ಹೇಳಿದ್ರಿ, ನಚೈವ ಅಂತಾನೆ ಹೇಳ್ಬೇಕಲ್ಲಿ. ಆಯ್ತಾ? ಅಲ್ಲಿ ನಾ ಹೇಳಿದ್ರೆ ಅಲ್ಲಿ ಶಬ್ದದ್ದು ಅರ್ಥ ಬೇರೆ ಆಗ್ತದೆ ಅಲ್ಲಿ ಮತ್ತೆ. ಆಯ್ತಾ? ಹರೇ ಕೃಷ್ಣ ಮಾತಾಜಿ. ನಾನು ಹರೇ ಕೃಷ್ಣ. ಓದಿ ಪ್ರಭುಜಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ
ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ, ಧನ್ಯವಾದ. ಮಾತಾಜಿ, ಒಂದ್ ಡೌಟು, ಸ್ಪಷ್ಟತೆ ಇಲ್ವೇನೋ ಅನ್ಸುತ್ತೆ. ಓದ್ತೀವಿ ಕರೆಕ್ಟು, ಇನ್ನು ಸ್ಪಷ್ಟತೆ ಬೇಕಿತ್ತು. ಇನ್ನು ನಮ್ಗೆ ಫೀಡ್ಬ್ಯಾಕ್ ಗೊತ್ತಾಗಿಲ್ಲ ನಮ್ಗೆ. ನಿಮ್ದು ಫೀಡ್ಬ್ಯಾಕ ನಮ್ದು ಫೀಡ್ಬ್ಯಾಕ? ನೀವು ನಿಮ್ದೆಲ್ಲ ಮಾತಾಡಿ. ನಿಮ್ದು ನೀವು ತುಂಬಾ ಇಂಪ್ರೂವ್ ಆಗಿದ್ದೀರಿ ಪ್ರಭುಜಿ, ತುಂಬಾ ಇಂಪ್ರೂವ್ ಆಗಿದ್ದೀರಿ. ಸ್ಟಾರ್ಟಿಂಗ್ ಅಲ್ಲಿ ಇದ್ದಕ್ಕಿಂತ ನೀವು ತುಂಬಾ ಇಂಪ್ರೂವ್ ಆಗಿದ್ದೀರಿ. ಹೆಚ್ಚಿನವ್ರು ಈಗ ಲೋಕೇಶ್ ಪ್ರಭುಜಿ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಇರೋದಕ್ಕಿಂತ ಇಂಪ್ರೂವ್ ಆಗಿದ್ದಾರೆ. ನೀವು ಕೂಡ ಅಂದ್ರೆ ಇನ್ನು ನೀವು ಓದ್ತಾನೆ ನಿಮ್ಗೆ ಬರ್ತದೆ. ನಾವೀಗ ಇನ್ನ ಜಸ್ಟ್ 5ನೇ ಚಾಪ್ಟರ್ ಅಲ್ಲಿ ಇದ್ದೀವಲ್ಲ, ಇನ್ನ ಓದ್ತಾ ನೀವು ಒಂದು 8 ಚಾಪ್ಟರ್ 10 ಚಾಪ್ಟರ್ ಬರುವಾಗ ಸರಿ ಓದ್ಲಿಕ್ಕೆ ಬರ್ತದೆ. ಒಂದು ಗ್ರಿಪ್ ಸಿಗ್ತದೆ ನಿಮ್ಗೆ ನೋಡಿ ಓದ್ಲಿಕ್ಕೆ. ಮತ್ತೆ ನೀವು ಬೆಳಿಗ್ಗಿನ ಶ್ಲೋಕ ಓದುವಾಗ ಕೂಡ ನಾನು ಅಬ್ಸರ್ವ್ ಮಾಡಿದೆ, ಮುಂಚೆಗಿಂತ ತುಂಬಾ ಚೇಂಜಸ್ ಇದೆ ನಿಮ್ದು ಪ್ರಭುಜಿ. ಹೌದು ಮಾತಾಜಿ, ಕ್ಲಾಸಿಗೆ ಬಂದ್ಮೇಲೆ ಶ್ಲೋಕ ಈಸಿ ಆಗ್ತದೆ ಓದೋದಕ್ಕೆ. ಅದೇ, ಅದು ಬಿಡಿಸಿ ಓದ್ಲಿಕ್ಕೆ ನಿಮ್ಗೆ ಅದು ಟೆಕ್ನಿಕ್ ಗೊತ್ತಾಗ್ತದೆ ಅಲ್ವಾ, ಯಾವ ರೀತಿ ಎಲ್ಲಿ ಪಾಸ್ ಕೊಡ್ಬೇಕು, ಎಲ್ಲಿ ಕಂಟಿನ್ಯೂ ಮಾಡ್ಬೇಕು ಅಂತ. ಇವತ್ತಿನ ಬೆಳಗಿನ ಕ್ಲಾಸ್ ಅಲ್ಲಿ ನಿಮ್ದು ಸ್ವಲ್ಪ ಚೇಂಜಸ್ ಇತ್ತು ಓದುದ್ರಲ್ಲಿ. ಇಂಪ್ರೂವ್ ಆಗಿದೆ ಪ್ರಭುಜಿ. ಎಲ್ಲ ನಾವು ಸ್ಟಾರ್ಟಿಂಗ್ ಮಾಡುವಾಗಕ್ಕಿಂತ ಎಷ್ಟೋ ಇಂಪ್ರೂವ್ ಆಗಿದ್ದಾರೆ ಇಲ್ವಾ ಪ್ರವೀಣ ಮಾತಾಜಿ? ಹೌದು ಮಾತಾಜಿ, ಎಲ್ಲರೂ ಖುಷಿ ಆಗ್ತದೆ ನನಗೆ. ಹೌದು ಮಾತಾಜಿ. ಹರೇ ಕೃಷ್ಣ. ಈ ಮಂಗಳ ಇವತ್ತು ಇಂಪ್ರೂವ್ ಆಗಿದ್ದಾರೆ, 2 ದಿವಸಕ್ಕಿಂತ ಇವತ್ತು ಇಂಪ್ರೂವ್ ಆಗಿದ್ದಾರೆ ಅವ್ರು ಕೂಡ. ನನಗೆ ಬರ್ತಾನೆ ಇರ್ಲಿಲ್ಲ ಮಾತಾಜಿ, ಶ್ಲೋಕನೇ ನಂಗೆ ಬರ್ತಾನೆ ಇರ್ಲಿಲ್ಲ. ಇವತ್ತು ನೀವು ಖುಷಿ ಆಯ್ತು, ಓದಿದ್ದು ಆಗ್ಬೋದು. ಇವತ್ತು ಚೆನ್ನಾಗಿ ಓದ್ತಾ ಇದ್ರಿ. ಇಲ್ಲಿ 2 ದಿವಸ ತುಂಬಾ ಕಷ್ಟ ಬಿತ್ತು. ತುಂಬಾ ಶ್ಲೋಕನೇ ಬರ್ತಾ ಇರ್ಲಿಲ್ಲ ಮಾತಾಜಿ, ತುಂಬಾ ಭಯ ಬೀಳ್ತಿದ್ದೆ ನಾನು. ನೀವು ಎಲ್ಲ ಕಡೆ ಬರ್ತೀರಿ ಆದ್ರೆ ಶ್ಲೋಕ ಓದ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಇನ್ನು ಓದ್ಬೋದು ಮಾತಾಜಿ, ಧೈರ್ಯದಲ್ಲಿ ಓದ್ಬೋದು ನೀವು ಸಹ. ಆಯ್ತಾ? ನಾನು ಮಾತಾಜಿ. ನೀವು ಸಹ ಮಾತಾಜಿ, ನೀವು ಸಹ ತುಂಬಾನೇ, ನೀವು ಈಗ ಸರಿ ಓದ್ತಾ ಇದ್ರಿ. ಏನ್ ಹೇಳ್ತಾ ಇದ್ರಿ ನೀವು ಸ್ಟಾರ್ಟಿಂಗ್ ಅಲ್ಲಿ? ಇದು ಲೈವ್ ಇದೆ, ಸಾರಿ, ಇದು ಎಂಡ್ ಮಾಡಿ ಮತ್ತೆ ಮಾತಾಡುವ ನಾನು. 1 ನಿಮಿಷ. ಯಾರು ಓದ್ಲಿಕ್ಕೆ ಉಂಟು ಮಾತಾಜಿ? ಓದಿ ಮಾತಾಜಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ ಓದಿ. ಹರೇ ಮಾತಾಜಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಜಂತವಃ ಜಾ ಇಲ್ಲ ಅಲ್ಲಿ, ಜಂತವಃ. ತೇನ ಮುಹ್ಯಂತಿ ಜಂತವಃ. ಲಕ್ಷ್ಮೀ ಮಾತಾಜಿ ಓದಿ. ಶ್ಲೋಕ 15. ನಾದತ್ತೆ ಕಸ್ಯ ಚಿತ್ತ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ತೇನ ಮುಹ್ಯಂತಿ ಜಂತವಃ. ತೇನ ಮುಹ್ಯಂತಿ ಜಂತವಃ. ಮುಹ್ಯಂತಿ ಜಂತವಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಮಧುರ ವೆಂಕಟೇಶ್ ಮಾತಾಜಿ ಓದ್ತಿರ ಮಾತಾಜಿ ನೀವು? ಮಧುರ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಇಲ್ಲ ಮಾತಾಜಿ, ಇನ್ನ ಎಲ್ಲರೂ ಓದಿದ್ರು ಮಾತಾಜಿ. ನೀವು ಓದ್ತೀರಾ? ಓದ್ತೀನಿ ಮಾತಾಜಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಮದ್ ಭಗವದ್ ಗೀತಾ ಗ್ರಂಥರಾಜ್ ಕಿ ಜೈ. ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪ್ರವೀಣ ಮಾತಾಜಿ ನಿಮ್ಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಎಲ್ಲ ಮಾತಾಜಿಯವರು. ಹರೇ ಕೃಷ್ಣ.